ಮಂಗಳೂರು ವಿಶ್ವದ ವಾಸಯೋಗ್ಯ ನಗರಗಳ ಪೈಕಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿರುವ ನಗರ. ವಾಣಿಜ್ಯ ದೃಷ್ಟಿಯಿಂದ ಗಮನಿಸುವುದಾದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನ ನಂತರ ಎರಡನೇ ಸ್ಥಾನವನ್ನು ಪಡೆದಿರುವಂತಹ ನಗರ. ನೆಲ, ಜಲ, ವಾಯು ಹೀಗೆ 3 ಬಗೆಯ ಸಂಪರ್ಕ ವ್ಯವಸ್ಥೆಯನ್ನು ಹೊಂದಿರುವ ಕರ್ನಾಟಕದ ಏಕೈಕ ನಗರ. ಇಂತಹ ಮಂಗಳೂರು ನಗರವು ಇದೀಗ ಸ್ಮಾರ್ಟ್ ಸಿಟಿ ಯೋಜನೆಗೆ ಈಗಾಗಲೇ ಆಯ್ಕೆಯಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ಘೋಷಣೆಯಾಗಿವೆ. ಆದರೆ ನಗರದೊಳಗೆ ಇರುವ ಸಮಸ್ಯೆಗಳು ಸ್ಮಾರ್ಟ್ ಸಿಟಿ ಬಗ್ಗೆ ಅಣಕವಾಡುವಂತಿದೆ. ಇದಕ್ಕೊಂದು ಉತ್ತಮ ಉದಾಹರಣೆ ಎಂದರೆ ಮಂಗಳೂರಿನ ಜಪ್ಪು ಮಹಾಕಾಳಿ ಪಡ್ಪುವಿನ ರೈಲ್ವೆ ಗೇಟ್. ಹೌದು, ಹಲವು ದಶಕಗಳು ಕಳೆದರೂ ಈ ರೈಲ್ವೆ ಗೇಟ್ನ ಸಮಸ್ಯೆಗೊಂದು ಮುಕ್ತಿ ದೊರೆತಿಲ್ಲ. ಇದು ಇವತ್ತಿನ ಫೋಕಸ್ ಸ್ಪೆಷಲ್, ರೈಲ್ವೆ ಗೇಟ್ನ ಕಿರಿಕ್. ಹೌದು, ಜಪ್ಪು ಮಹಾಕಾಳಿ ಪಡ್ಪುವಿನಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಉಂಟು ಮಾಡುತ್ತಿರುವ ಸಮಸ್ಯೆಗಳು ಒಂದೆರಡಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳೋದಾದ್ರೆ ಅದಕ್ಕೆ ಉತ್ತರ ರೈಲ್ವೆ ಅಂಡರ್ ಪಾಸ್. ಹೌದು, ಇಂತಹ ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲಿ ರೈಲ್ವೆ ಅಂಡರ್ ಪಾಸ್ ನಿರ್ಮಿಸಲಾಗುತ್ತದೆ. ಆದರೆ ಜಪ್ಪು ಮಹಾಕಾಳಿ ಪಡ್ಪುವಿನಲ್ಲಿ ಮಾತ್ರ ಅದು ಮರೀಚಿಕೆಯಾಗಿದೆ. ಇಲ್ಲೊಂದು ಅಂಡರ್ ಪಾಸ್ ನಿರ್ಮಿಸಬೇಕು ಎನ್ನುವ ಬೇಡಿಕೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಲಭಿಸಿಲ್ಲ. ಮಂಗಳೂರು ಭಾರತ ದೇಶದಲ್ಲೇ ವಾಸಯೋಗ್ಯವಾದ ನಗರಗಳ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುವ ನಗರ. ಇಡೀ ರಾಜ್ಯದಲ್ಲಿ ನೆಲ, ಜಲ, ವಾಯು, ರೈಲು ಹೀಗೆ ಎಲ್ಲಾ ಬಗೆಯ ಸಂಪರ್ಕವನ್ನ ಹೊಂದಿರುವಂತಹ ಏಕೈಕ ನಗರ. ಜೊತೆಗೆ ಬುದ್ಧಿವಂತರ ನಗರ. ದೇಶದ 2ನೇ ಅತ್ಯಂತ ಸ್ವಚ್ಛ ನಗರ ಎನ್ನುವ ಹೆಗ್ಗಳಿಕೆ ಬೇರೆ. ಹೀಗೆಲ್ಲ ಇರುವ ಮಂಗಳೂರು ನಗರವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆಗೂ ಆಯ್ಕೆಯಾಗಿದೆ. ಮಂಗಳೂರು ನಗರವನ್ನ ಮತ್ತೆ ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರೂಪುರೇಷೆಗಳು ಸಿದ್ಧಗೊಂಡಿವೆ. ಇಷ್ಟೆಲ್ಲ ಇರುವ ಮಂಗಳೂರಿನಲ್ಲಿ ಇನ್ನೆಂತಹ ಸಮಸ್ಯೆ ಎನ್ನುವ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಆದರೆ ಮಂಗಳೂರು ನಗರದೊಳಗೆ 100 ಸಮಸ್ಯೆಗಳು ಜ್ವಲಂತವಾಗಿವೆ. ಮಾತ್ರವಲ್ಲ, ಹಲವಾರು ಸಮಸ್ಯೆಗಳು ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಅಣಕವಾಡುವಂತಿದೆ. ಇಂತಹ ಸಮಸ್ಯೆಗಳ ಪೈಕಿ ಜಪ್ಪು ಮಹಾಕಾಳಿ ಪಡ್ಪುವಿನ ರೈಲ್ವೆ ಗೇಟ್ ಸಮಸ್ಯೆಯೂ ಒಂದು. ಜಪ್ಪು ಮಹಾಕಾಳಿ ಪಡ್ಪು ಪ್ರದೇಶ ಮಂಗಳೂರು ನಗರ ಪ್ರವೇಶಕ್ಕೆ ಇರುವ ಶಾರ್ಟ್ ಕಟ್. ಪಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಿತ ತೊಕ್ಕೊಟ್ಟು, ಕೋಟೆಕಾರ್ ಮತ್ತು ಕೇರಳ ಭಾಗದಿಂದ ಮಂಗಳೂರು ನಗರದತ್ತ ಆಗಮಿಸುವ ಬಹುತೇಕ ವಾಹನಗಳಿಗೆ ನಗರ ಪ್ರವೇಶಕ್ಕೆ ಇದುವೇ ಹೆಬ್ಬಾಗಿಲು. ಹೆದ್ದಾರಿ ಕಾಮಗಾರಿ ಕುಂಟುತ್ತಾ ಸಾಗುತ್ತಿರುವ ಪಂಪ್ವೆಲ್ ಮೂಲಕ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಬಳಲೆ ಬೆಂಡಾಗಿ ಮಂಗಳೂರು ನಗರಕ್ಕೆ ಪ್ರವೇಶಿಸುವಷ್ಟರಲ್ಲಿ ಸಾಕಾಗಿ ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ಮಂಗಳೂರು ನಗರ ಪ್ರವೇಶಕ್ಕೆ ಜಪ್ಪು ಮಹಾಕಾಳಿ ಪಡ್ಪು ಮೂಲಕ ಮಂಗಳೂರು ನಗರದೊಳಗೆ ಪ್ರವೇಶಿಸುವುದು ಬಹಳ ಸುಲಭ. ಅದರಲ್ಲೂ ಸ್ಟೇಟ್ ಬ್ಯಾಂಕ್ಗೆ ಪ್ರವೇಶ ಮಾಡುವುದಂತೂ ತುಂಬಾ ಸುಲಭ. ಹೀಗಿರುವ ಸಂದರ್ಭದಲ್ಲಿ ನಿತ್ಯ ಅನೇಕ ವಾಹನಗಳು ಜಪ್ಪು ಮಹಾಕಾಳಿ ಪಡ್ಪು ಮೂಲಕವೇ ನಗರದೊಳಕ್ಕೆ ಬರುತ್ತವೆ. ಆದರೆ ಇಲ್ಲಿ ಎಲ್ಲರಿಗೂ ಸಮಸ್ಯೆಯನ್ನ ತಂದೊಡ್ಡುತ್ತಿರುವುದು ಮಹಾಕಾಳಿ ಪಡ್ಪುವಿನಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್. ಹೌದು, ಇಲ್ಲಿನ ರೈಲ್ವೆ ಗೇಟ್ನಿಂದಾಗಿ ನಿತ್ಯ 16 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಸಂಭವಿಸುತ್ತಿದೆ. ಅಂದಹಾಗೆ ಮಂಗಳೂರು ಸೆಂಟ್ರಲ್ಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಗೇಟ್ ಮೂಲಕ ನಿತ್ಯ 46ಕ್ಕೂ ಅಧಿಕ ರೈಲುಗಳು ಸಂಚರಿಸುತ್ತವೆ. ರೈಲುಗಳು ಸಂಚರಿಸುವ ಸಂದರ್ಭದಲ್ಲಿ ಪ್ರತಿ ಬಾರಿ 15 ನಿಮಿಷಗಳ ಕಾಲ ರೈಲ್ವೆ ಗೇಟ್ ಹಾಕಲಾಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಕಂಡು ಬಂದಿರುವುದು ಕಿಲೋಮೀಟರ್ ಗಟ್ಟಲೆ ಉದ್ದದ ಟ್ರಾಫಿಕ್ ಜಾಮ್. ಕೇರಳ ಮಂಗಳೂರು ಮಧ್ಯೆ ಪ್ರತಿನಿತ್ಯ ಸುಮಾರು 46ರಷ್ಟು ರೈಲುಗಳು ಸಂಚರಿಸುತ್ತವೆ. ಈ ರೈಲು ಮಹಾಕಾಳಿ ಪಡ್ಪು ಮೂಲಕ ಸಾಗುವ ಕಾರಣದಿಂದ ಇಲ್ಲಿ ರಸ್ತೆ ಸಂಚಾರ ಈ ಸಂದರ್ಭ ಸ್ಥಗಿತಗೊಳ್ಳುತ್ತೆ.
ನಿತ್ಯ ಸುಮಾರು 50ರಷ್ಟು ಬಾರಿ ಈ ಕಾರಣಕ್ಕೆ ರಸ್ತೆ ಬ್ಲಾಕ್ ಹಾಕಿ ತುಕ್ಕುಟ್ಟು ಮಂಗಳೂರು ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುವ ಪ್ರಮೇಯ ಇಲ್ಲಿ ನಿತ್ಯದ ಸಂಗತಿ. ಪದೇ ಪದೇ ರೈಲುಗಳು ಸಂಚರಿಸುವ ಹಿನ್ನೆಲೆಯಲ್ಲಿ ಆಗಾಗ ರೈಲ್ವೆ ಗೇಟ್ ಮುಚ್ಚಲಾಗ್ತದೆ. ಈ ಸಮಯದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ತವೆ. ಈ ಸಂದರ್ಭ ವಾಹನಗಳು ಸರತಿ ಸಾಲಿನಲ್ಲೇ ಸಂಚರಿಸಬೇಕು. ಅಪ್ಪಿತಪ್ಪಿ ಏನಾದ್ರೂ ಓವರ್ಟೇಕ್ ಎಂದು ಅಡ್ಡಾದಿಡ್ಡಿ ಚಲಿಸಿದ್ರೆ ಮುಗಿದೇ ಹೋಯ್ತು. ಮುಂದೆ ಯಾರಿಗೂ ಮುಂದಕ್ಕೆ ತೆರಳಲಾಗದಂತಹ ಪರಿಸ್ಥಿತಿ. ಹೀಗಾಗಿ ಇಲ್ಲಿರುವ ರೈಲ್ವೆ ಗೇಟ್ ನಿತ್ಯ ನೂರಾರು ವಾಹನ ಸವಾರಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಹಲವಾರು ಸಮಯಗಳಲ್ಲಿ ನಾವು ಇಲ್ಲಿಯ ಸಾರ್ವಜನಿಕರೊಂದಿಗೆ ನಾವು ಹೋರಾಟಗಳನ್ನು ಮಾಡ್ತಿದ್ದೆವು. ಇದು ಮಂಗಳೂರಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಕಾಸರಗೋಡಿನಿಂದ ಆಗಿರ್ಬೋದು ಅಥವಾ ನಮ್ಮ ಕೊಣಾಜೆ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಇದೇ ಪ್ರದೇಶವಾಗಿ ಆದುಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಸ್ಟೇಟ್ ಬ್ಯಾಂಕ್ ಹೋಗಬೇಕಾದ್ರೆ ನಿಯರೆಸ್ಟ್ ಪ್ಲೇಸ್, ಯಾವ್ದು ಬಂದಾರ ಹೋಗಬೇಕಾದ್ರೆ ಯಾವುದೇ ಒಂದು ವಿಷಯಕ್ಕೆ ಅಗತ್ಯವಾಗಿರುವಂಥ ಪ್ಲೇಸ್ ಆಗಿದೆ. ಇವತ್ತು RTO ಕಚೇರಿ ಆಗಿರ್ಬೋದು, ಇದು ನಿಯರೆಸ್ಟ್ ಪ್ಲೇಸ್. ಅಂದರೆ ಮಂಗಳೂರಿಗೆ ಹೆಬ್ಬಾಗಿಲಿದ್ದಾಗೆ. ಆದರೆ ಈ ಬಗ್ಗೆ ನಾವು ಹಲವಾರು ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೆವು. ಸಾರ್ವಜನಿಕರು ಮಹಿಳೆಯರು ಬಂದು ರೋಡಲ್ಲಿ ಕೂತ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ. ರೈಲನ್ನು ತಡೆ ಕೂಡ ಮಾಡಿದ್ದೇವೆ. ನಮ್ಮ ಡಿಮಾಂಡ್ಸ್ ಇಷ್ಟೇ ಇದ್ದದ್ದು, ದಯವಿಟ್ಟು ನಾವು ಇಲ್ಲಿ ಜನರು ಎವ್ರಿ ಡೇ ನಾವು ಸಫರ್ ಆಗ್ತಿದ್ದೇವೆ. ಪರ್ ಡೇ 46 ಟ್ರೈನ್ಗಿಂತ ಹೆಚ್ಚು ಟ್ರೈನ್ಗಳು ಹೋಗುವ ಸಂದರ್ಭದಲ್ಲಿ ನಾವು ದಿನದ ವ್ಯಾಲ್ಯೂಬಲ್ ಟೈಮ್ ಕಾಲು ಗಂಟೆ ಅರ್ಧ ಗಂಟೆಗಳು ನಮಗೆ ತೊಂದರೆ ಆಗ್ತಾ ಉಂಟು. ಅದಕ್ಕೋಸ್ಕರ ಕೂಡಲೇ ಸೊಲ್ಯೂಷನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಈ ಬಗ್ಗೆ ಹಲವಾರು ಹೋರಾಟಗಳು, ಒಂದು ಅಲ್ಲ ಹಲವಾರು ಹೋರಾಟಗಳು. ಜಪ್ಪು ಮಹಕಾಳಿ ಪಡ್ಪುವಿನಲ್ಲಿರುವ ರೈಲ್ವೆ ಗೇಟ್ ಸಮಸ್ಯೆ ಇಂದು ನಿನ್ನೆಯದಲ್ಲ. ಈ ಸಮಸ್ಯೆಗೆ 16 ವರ್ಷಗಳ ಇತಿಹಾಸವಿದೆ. ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಗೊಳ್ಳಬೇಕೆಂದು ಹೋರಾಟಗಳು 16 ವರ್ಷಗಳಿಂದ ನಡೆದುಕೊಂಡು ಬರ್ತಿದೆ. ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ನಿರ್ಮಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುತ್ತೇವೆ ಎಂದು ಜನಪ್ರತಿನಿಧಿಗಳು ನೀಡಿದ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ ವಿನಃ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. 2014ರ ವೇಳೆಗೆ ರೈಲ್ವೆ ಇಲಾಖೆಯು ಮಂಗಳೂರು ಮಹಾನಗರ ಪಾಲಿಕೆಗೆ ಪತ್ರ ಬರೆದು ಮಹಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಕೆಳ ಸೇತುವೆ ನಿರ್ಮಾಣಕ್ಕೆ ಅಗತ್ಯವಾದ 6.69 ಕೋಟಿ ಮತ್ತು ಸೆಂಟೇಜ್ ವೆಚ್ಚ 13.99 ಲಕ್ಷ ರೂಪಾಯಿಗಳನ್ನು ನೀಡುವಂತೆ ಕೋರಿತು. ಆದರೆ ಪಾಲಿಕೆ ಇದನ್ನ ಭರಿಸಲು ಶಕ್ತವಾಗಿರಲಿಲ್ಲ. ಇದರ ಜೊತೆಗೆ 2016ರಲ್ಲಿ ಕೇಂದ್ರ ರೈಲ್ವೆ ಇಲಾಖೆಯು ಮಹಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆ 50-50 ಸಹಭಾಗಿತ್ವದಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಲಾಗಿತ್ತು. ಆದರೆ 2018ರ ವೇಳೆಗೆ ಈ ಅಂದಾಜು ಬದಲಾಯಿತು. ಈ ಸಂದರ್ಭ ರೈಲ್ವೆ ಇಲಾಖೆಯು ಉಲ್ಟಾ ಹೊಡೆದಿದ್ದು ಎಲ್ಲ ಅನುದಾನವನ್ನ ಮಂಗಳೂರು ಮಹಾನಗರ ಪಾಲಿಕೆಯೇ ಭರಿಸಬೇಕು ಎಂದು ಹೇಳಿತ್ತು. ಯೋಜನಾ ವೆಚ್ಚವು 20 ಕೋಟಿ ರೂಪಾಯಿ ಏರಿಕೆಯಾಗಿತ್ತು. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ವರದಿ ನೀಡಲಾಗಿದೆ ಎಂದು ಕೂಡ ಹೇಳಿತ್ತು. ಆದರೆ 20 ಕೋಟಿಗಳಷ್ಟು ದೊಡ್ಡ ಮೊತ್ತವನ್ನ ನಮ್ಮ ಕೈಯಲ್ಲಿ ಭರಿಸಲು ಸಾಧ್ಯವಿಲ್ಲ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಕೈ ಚೆಲ್ಲಿ ಕೂತಿತ್ತು. ಹೀಗೆಯೇ ಆದರೆ ಇಲ್ಲಿನ ಸಮಸ್ಯೆಗೆ ಪರಿಹಾರ ದೊರಕುವುದು ಸಾಧ್ಯವಿಲ್ಲ ಎನ್ನುವುದನ್ನು ಮನಗಂಡ ರೈಲ್ವೆ ಹೋರಾಟಗಾರರು ಇದಕ್ಕೊಂದು ಪರಿಹಾರವನ್ನ ಕಂಡು ಹುಡುಕಿದ್ರು. ಅದುವೇ ರೈಲ್ವೆ ಅಂಡರ್ ಪಾಸ್. ಹೌದು, ರೈಲ್ವೆ ಓವರ್ ಬ್ರಿಡ್ಜ್ಗೂ ಅಧಿಕ ವೆಚ್ಚ ತಗಲುವ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ ಸೂಕ್ತ ಎನ್ನುವ ನಿರ್ಧಾರಕ್ಕೆ ಬರಲಾಗಿತ್ತು. ಅದರಂತೆಯೇ ಇಲ್ಲೊಂದು ಅಂಡರ್ ಬ್ರಿಡ್ಜ್ ನಿರ್ಮಾಣವಾಗಬೇಕು ಎಂದು ರೈಲ್ವೆ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಸಂದರ್ಭ ರೈಲ್ವೆ ಇಲಾಖೆಯು ಮತ್ತೆ 10 ಕೋಟಿ ರೂಪಾಯಿ ಅನುದಾನ ನೀಡಿದ್ರೆ ತಕ್ಷಣವೇ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿತು. ಇದು ಸಾಕಷ್ಟು ಪ್ರಚಾರವನ್ನ ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಶಾಸಕ ಸಚಿವ UT ಖಾದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇಲ್ಲಿಗೆ ನಾನು 15 ಕೋಟಿ ರೂಪಾಯಿ ಅನುದಾನ ಒದಗಿಸುತ್ತೇನೆ, ಇಲ್ಲಿ 2 ಅಂಡರ್ ಪಾಸ್ ನಿರ್ಮಾಣಗೊಳ್ಳಬೇಕು ಎಂದು ಭರವಸೆ ನೀಡಿದ್ರು. ಆದರೆ ಇದೆಲ್ಲ ಇನ್ನು ಈಡೇರುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಎನ್ನುವುದು ರೈಲ್ವೆ ಹೋರಾಟಗಾರರ ಅಭಿಪ್ರಾಯ. ಹೋರಾಟ ಮಾಡಿದಾಗ ಎಂತ ಆಗ್ತದೆ ಅಂದರೆ, ನಮ್ಮನ್ನು ಜನರನ್ನ ಕಣ್ಣನ್ನು ಮಂಡೆರಚುವ ದೃಷ್ಟಿಯಿಂದ ಇಲ್ಲಿ MP ಅವರು ವಿಸಿಟ್ ಮಾಡ್ತಾರೆ.
ಹೇಳ್ತಾರೆ, ಕೂಡಲೇ ನಾವು ಈ ಬಗ್ಗೆ ನಾವು ಮಾತಾಡ್ತೇವೆ, ನೀವು ಸಾಲ್ವ್ ಮಾಡ್ತೇವೆ ಅಂತ ಹೇಳ್ಕೊಂಡು ಇನ್ನೊಬ್ಬ ಅಧಿಕಾರಿ ಬರ್ತಾರೆ, ಟ್ರ್ಯಾಕ್ ಮೇಲೆ ಕೊಂಡು ಹೋಗ್ತಾರೆ, ಹೇಳ್ತಾರೆ ನಾವು ಸಾಲ್ವ್ ಮಾಡ್ತೇವೆ ಅಂತ. ನಮ್ಮ ಜನರು ಎಂತ ಮಾಡ್ತಾರೆ ಅಂದರೆ ನಂಬಿದ್ದಾರೆ. ನಾವು ಯಾಕಂದರೆ ಇಲ್ಲೇ ನಾವು ಜನರು ಅಂದರೆ ನಾವು ಶಾಂತಿ ಪ್ರಿಯರು. ನಾವು ಕೇರಳದಾಗೆ ಬೇರೆ ಬೇರೆ ಕಡೆಯಾಗಿ ನಾವು ರೈಲಿಗೆ ಕಲ್ಲು ಬಿಸಾಡೋದಿಲ್ಲ, ಬಸ್ಸಿಗೆ ಕಲ್ಲು ಬಿಸಾಡೋದಿಲ್ಲ, ಬೆಂಕಿ ಹಾಕೋದಿಲ್ಲ. ನಾವು ಇಲ್ಲೇ ಶಾಂತಿ ಪ್ರಿಯರು. ನಾವು ನೆನೆಸೋದು ನಾವು ಸರ್ಕಾರ ಮತ್ತು ನಾವು ಸಂಬಂಧಪಟ್ಟವ್ರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೇವೆ, ಒಳ್ಳೆಯದ್ರಲ್ಲಿ ಆಗ್ತದೆ. ಅದಕ್ಕೆ ನಾವಿಂತ ವಿನಂತಿ ಮಾಡ್ತಾ ಬಂದೆವು. ಆದರೆ ನಮ್ಮ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳು ನಮ್ಮನ್ನು ಮೋಸ ಮಾಡ್ತಾ ಬಂದಿದ್ದಾರೆ. ನಮ್ಮ ಜನರೆಂತ ನೆನೆಸ್ತಾರೆ, ನಾವು ಹೊರಟೆ ಕೂತ್ಕೊಳ್ತೇವೆ, ಮರುದಿನ ಅವರು ವಿಸಿಟ್ ಮಾಡ್ತಾರೆ, ಪೇಪರ್ ನೋಡಿದ ಕೂಡಲೇ ನಮ್ಮ ವಿಸಿಟ್ ಮಾಡ್ತಾರೆ, ನಮ್ಮ ಜನರಿಗೆಲ್ಲ ಬೆನ್ನಿಗೆ ಎರಚಿ ಹೇಳ್ತಾರೆ, ತೊಂದರೆ ನಾವು ಎಚ್ಚರಿಸ್ಕೊಡ್ತೇವೆ. 27/7/2016 ನಾನು ರೈಟ್ ಆಫ್ ಇನ್ಫಾರ್ಮೇಷನಲ್ಲಿ ಕೇಳಿದೆ, ನನ್ನ ಡಿವಿಷನ್ನಲ್ಲಿ ಎಷ್ಟು ಬ್ರಿಡ್ಜ್ ಅಂಡರ್ ಉಂಟು, ಎಷ್ಟು ಬ್ರಿಡ್ಜ್ ಓವರ್ ಉಂಟು, ಇದರ ಲೆಕ್ಕ ಕೊಡಿ, ಎಷ್ಟು ಬ್ರಿಡ್ಜಿಗೆ ಎಷ್ಟು ದುಡ್ಡು ನೀವು ಮೀಸಲಾಗಿ ಇಟ್ಟಿದ್ದೀರಿ ಎಂದು ನಾನು ಕೇಳಿದೆ. 30/8/2016 ನನಗೆ ರೈಟ್ ಆಫ್ ಇನ್ಫಾರ್ಮೇಷನ್ನಲ್ಲಿ ಬಂತು 21 ಬ್ರಿಡ್ಜ್ ಪಾಲ್ಘಾಟ್ ಡಿವಿಷನಲ್ಲಿ ಕೆಲಸ ಆಗ್ತಾ ಉಂಟು. 2014 ನಾವು ಕ್ಲಿಯರೆನ್ಸ್ ಕೊಟ್ಟ ಪ್ರಕಾರ ಅದಕ್ಕೆ 2 ಬ್ರಿಡ್ಜು, ಒಂದು ನ್ಯಾಷನಲ್ ಹೈವೇ 66 BC ರೋಡ್ ಹೋಗುವಲ್ಲಿಗೆ 38 ಕೋಟಿ, ಒಂದು ಕುತ್ಪಾಡಿಗೆ 36 ಕೋಟಿ. ಹಾಗಾದರೆ ಇದಕ್ಕೆ 10 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? 2014ರಿಂದ 2016ರವರೆಗೆ 10 ಕೋಟಿ ಬಿಟ್ಟು 10 ರೂಪಾಯಿ ಬರಲಿಲ್ಲ. ಪುನಃ ಡಿವಿಷನಲ್ ರೈಲ್ವೆ ಹೋಗಿ ನಾನು ಮೀಟಿಂಗ್ನಲ್ಲಿ ರೆಸಲ್ಯೂಷನ್ ಇದು ಠರಾವು ಕೊಟ್ಟು ಕೇಳಿದೆ. ಆಗ ಹೇಳಿದರು, ಇದಕ್ಕೆ 50-50 ಶೇರ್ನಲ್ಲಿ ಇಲ್ಲ, ಇದಕ್ಕೆ ಸಿಟಿ ಕಾರ್ಪೊರೇಷನ್ಗೆ ನಾವು ಆಲ್ರೆಡಿ ತಿಳಿಸಿದ್ದೇವೆ, 20 ಕೋಟಿ ರೂಪಾಯಿ ನೀವು ಇದಕ್ಕೆ ದುಡ್ಡು ಇಡಬೇಕು ಎಂದು ಹೇಳಿ ನಾನು ಮಾಡಿದೆ. 6/10/2018 ನಾನೊಂದು ಕಾಗದ ಸಿಟಿ ಕಾರ್ಪೊರೇಷನ್ ಕಮಿಷನರಿಗೆ ಹೋಗಿ ಒಂದು ಕಾಗದ ಕೊಟ್ಟೆ. ಈಗ ರೈಲ್ವೆಯವರು ಹೇಳ್ತಾರೆ ಇದೆಲ್ಲ ದುಡ್ಡು ನೀವೇ ಹಾಕಬೇಕೆಂದು. ಅದಕ್ಕೆ ಕಮಿಷನರ್ ಸಾಹೇಬರು ಹೇಳಿದರು 20 ಕೋಟಿ ರೂಪಾಯಿ ನಮ್ಮಿಂದ ಎಲ್ಲಿ ಉಂಟು? ನಾನು ಹೇಳಿದೆ ಸ್ಮಾರ್ಟ್ ಸಿಟಿ ಬರ್ತದೆ, ನಿಮಗೆ ದುಡ್ಡು ಬರ್ತದೆ, ನೀವು ದುಡ್ಡು ಇಡಿ ಅಂತ ಹೇಳಿ ಗೊತ್ತಾಗಿದೆ. ಇದೆಲ್ಲ ಆದ ನಂತರ ನಾನು ಹೋಗಿ ಅಲ್ಲಿ ಓವರ್ ಬ್ರಿಡ್ಜ್ ಬೇಡ, ನಮಗೆ ಅಂಡರ್ ಬ್ರಿಡ್ಜ್ ಕೊಡಿ. ಯಾಕೆಂತ ಹೇಳಿದರೆ ಇದು 1980ರಲ್ಲಿ ಇದಕ್ಕೆ ಬರೀ 6 ಕೋಟಿ ರೂಪಾಯಿ ಈ ಬ್ರಿಡ್ಜಿಗೆ. ಆಗ ನಗರಸಭೆ 18 ಲಕ್ಷ ರೂಪಾಯಿ ಸಿಪ್ಟೇಜ್ ಚಾರ್ಜಸನ್ನು ಅಲ್ಲಿ ಕಟ್ಟಿದೆ. ಅವರು ಅದರ ನಂತರ ಇದು ಹೆಚ್ಚಾಗಿ 20 ಕೋಟಿ ಇದ್ದದ್ದು 24 ಕೋಟಿಗೆ ಏರಿತು. ಇನ್ನು ಇದು 10 ವರ್ಷಕ್ಕೆ ಹೋಗುವಾಗ ಇದು 75 ಕೋಟಿಗೆ ಆಗ್ತದೆ. ನಾನು ಹೇಳಿದೆ ಇದಕ್ಕೆ ಬೇಡ, ಓವರ್ ಬೇಡ, ನೀವು ಅಂಡರ್ ಕೊಡಿ ಅಂತ. ಅಂಡರಿಗೆ ಎಲ್ಲ ಸರ್ವೆ ಮಾಡಿದರು, ಎಲ್ಲ ರಿಪೋರ್ಟ್ ರೆಡಿಯಾಗಿದೆ. ಈಗ 24/9/2018 ನಾನು ರೈಲ್ವೆ ಅವರಿಂದ ಮಾಹಿತಿ ಕೇಳಿದಾಗ ವಿದಿನ್ ಎ ವೀಕ್ ನಿಮಗೆ ಡಿಟೇಲ್ ಎಸ್ಟಿಮೇಷನ್ ಆಫ್ ದಿ ಅಕೌಂಟ್ ಸೆಕ್ಷನ್ನಲ್ಲಿ ಇದು ಪೆಂಡಿಂಗ್ ಉಂಟು. ವಿದಿನ್ ಎ ವೀಕ್ ನಿಮಗೆ ಇದರ ಪೂರ್ತಿ ಡಿಟೇಲನ್ನು ನಾವು ಕಳಿಸಿಕೊಡ್ತೇವೆ ಎಂದು ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಆಶ್ವಾಸನೆ ಸಿಕ್ಕಿದ ನಂತರ ಅವರ ಕಾಗದ ಸಿಟಿ ಕಾರ್ಪೊರೇಷನ್ಗೆ ಬರ್ತದೆ. ಈಗ ಇದರ ಅಂಗಳ ಕೇಂದ್ರ ಸರ್ಕಾರದಲ್ಲಿ ಇಲ್ಲ, ರಾಜ್ಯ ಸರ್ಕಾರದಲ್ಲಿಲ್ಲ. ಇದರ ಬಾಲ್ ಈಗ ಸಿಟಿ ಕಾರ್ಪೊರೇಷನ್ನಲ್ಲಿ ಉಂಟು. ಸಿಟಿ ಕಾರ್ಪೊರೇಷನ್ ನಮಗೆ ಇದಕ್ಕೆ ದುಡ್ಡು ಹಾಕಿದರೆ ಎಷ್ಟು ದುಡ್ಡು? 10 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ ಅಂಡರ್ ಬ್ರಿಡ್ಜ್ಗೆ, 5 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ. ಪತ್ರಿಕೆಯಲ್ಲಿ ಬಂತು 3 ತಿಂಗಳ ಮುಂಚೆ. ಬಂದ ಕೂಡಲೇ ಒಂದು ದಿವಸ ರಾತ್ರಿ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಬಂದರು, ಇಲ್ಲಿ ಬಂದು ನೋಡಿದರು, ಮೀಡಿಯಾದವರಿದ್ದರು. ಅವರು ಹೇಳಿದರು ಇದು 10 ಅಲ್ಲ 15 ಕೋಟಿ ರೂಪಾಯಿ ನಾನು ತರ್ತೇನೆ, ಇದು ಒಂದಲ್ಲ ಇದು 2 ಅಂಡರ್ ಪಾಸ್ ಆಗ್ತದೆ ಎಂದು ಹೇಳಿದರು. ಹೇಗಾದರೂ ಇಷ್ಟರವರೆಗೆ ಇದು ಬರಲಿಲ್ಲ. ಈಗ ವಿದಿನ್ ಎ ವೀಕ್ ಅಲ್ಲಿಂದ ಡಿಟೇಲ್ ಎಸ್ಟಿಮೇಷನ್ ಬರ್ತದೆ ಎಂದು ಹೇಳ್ತಾರೆ. ಆ ಡಿಟೇಲ್ ಎಸ್ಟಿಮೇಷನ್ ಬಂದ ನಂತರ ಚೀಫ್ ಇಂಜಿನಿಯರ್ ಆಫ್ ಬ್ರಿಡ್ಜಸ್ ಚೆನ್ನೈಗೆ ಇದು ಹೋಗ್ತದೆ, ಅವರು ಫೈನಲ್ ಮಾಡಿ ಅದು ಪುನಃ ಪಾಲ್ಘಾಟಿಗೆ ಬರ್ತದೆ. ಪಾಲ್ಘಾಟಿನಿಂದ ಪುನಃ ಮಂಗಳೂರಿಗೆ ಬರ್ತದೆ. ಪುನಃ ಮಂಗಳೂರಿಗೆ ಬಂದು ಮಂಗಳೂರಿನ ಇಂಜಿನಿಯರ್ ಮತ್ತು ಮಂಗಳೂರಿನ ರೈಲ್ವೆ ಇಂಜಿನಿಯರ್, ಪಾಲ್ಘಾಟ್ ಡಿವಿಷನ್ನ ಇಂಜಿನಿಯರ್, ಚೆನ್ನೈ ಇಂಜಿನಿಯರ್ ಒಟ್ಟು ಸೇರಿ ಇದನ್ನು ಫೈನಲೈಸ್ ಮಾಡ್ತಾರೆ. ಈ ಅಂಡರ್ ಬ್ರಿಡ್ಜು ಅವರ ಲೆಕ್ಕ ಪ್ರಕಾರ 2012ರಲ್ಲಿ ಇದರ ವೆಹಿಕಲ್ ಪಾಸಿಂಗ್ ಡೆನ್ಸಿಟಿ 20,000 ಪರ್ ಡೇ ಎಂದು ಅವರೊಂದು ಲೆಕ್ಕ ಕೊಟ್ಟಿದ್ದಾರೆ. ಈಗ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿದೆ. ಎಲ್ಲ ಅಂಡರ್ ಬ್ರಿಡ್ಜ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಉಂಟು. ಸಬ್ಜೆಕ್ಟು ನಮ್ಮ ಸಿಟಿ ಕಾರ್ಪೊರೇಷನ್ ಅವರು ಇದಕ್ಕೆ ಹಣವನ್ನು ಮೀಸಲಾಗಿಡಬೇಕು. ಕಳೆದ 16 ವರ್ಷಗಳಿಂದ ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಗೊಳ್ಳಬೇಕು ಎನ್ನುವ ಆಗ್ರಹ ಕೇಳಿ ಬರುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಹೋರಾಟಗಳು ನಡೆದಿವೆ. ಆದರೆ ಇದ್ಯಾವುದಕ್ಕೂ ಕಬಡ್ಡಿ ಕಾಸಿನ ಕಿಮ್ಮತ್ತು ಕೂಡ ದೊರಕಿಲ್ಲ.
ಇದೀಗ ಈ ಪ್ರದೇಶದಲ್ಲಿ ರೈಲ್ವೆ ಹಳಿಯು ದ್ವಿಪಥವಾಗಲಿದೆ ಎನ್ನುವ ಮಾಹಿತಿ ಈ ಪ್ರದೇಶದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ರೈಲ್ವೆ ಗೇಟ್ ಅನ್ನು ಮುಚ್ಚಲು ಬಿಡುವುದಿಲ್ಲ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ವೇಳೆ ಸ್ಥಳೀಯ ಜನರ ಭಾವನೆಯನ್ನ ಧಿಕ್ಕರಿಸಿ ಇಂತಹ ನಿರ್ಧಾರವನ್ನ ಕೈಗೊಂಡ್ರೆ ರೈಲು ರೋಕೋದಂತಹ ಪ್ರತಿಭಟನೆಗಳು ನಡೆಯಲಿವೆ ಎನ್ನುವುದು ಹೋರಾಟಗಾರರು ನೀಡುತ್ತಿರುವ ಎಚ್ಚರಿಕೆ. ಸಫಲಾಗ್ತೇವೆ. ಇಲ್ಲಿ ಒಂದು ಗೇಟ್ ಮೀನಿ ಬಂದಾದ್ರೆ ಇಲ್ಲಿ ಬರುವ ಜನರಿಗೆ ನಾವು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಅದಕ್ಕೋಸ್ಕರ ನಮ್ಮ ವಿನಂತಿ, ನೀವು ಗೇಟ್ ಇದು ಬಂದ್ ಮಾಡಿಕೊಂಡು ಕೆಲಸ ಮಾಡುದಾದ್ರೆ ನೀವು ಫಸ್ಟ್ ನಮಗೆ ಆಲ್ಟರ್ನೇಟಿವ್ ಅಂಡರ್ ಪಾಸಿಂಗ್ ಮಾಡಿಕೊಡಿ, ಆ ಬಳಿಕ ಮಾಡ್ತೇವೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಇವತ್ತು ಟೆಕ್ನಿಕಲ್ ಮಾತಾಡ್ತಾರೆ ಸ್ವಾಮಿ, ಟೆಕ್ನಿಕಲ್ ಎಲ್ಲ ನಮಗೆ ಗೊತ್ತುಂಟು ಸ್ವಾಮಿ. ನಾವು 2019 ನಾವು ನಿಯರೆಸ್ಟ್ ಆಗ್ತಿದ್ದೇವೆ, ಸ್ಮಾರ್ಟ್ ಸಿಟಿ ಹತ್ತ ಹೋಗ್ತಿದ್ದೇವೆ. ಇವತ್ತು ನೀರಿನಲ್ಲಿ ನಮಗೆ ಟ್ರೈನ್ ಮಾಡ್ಲಿಕ್ಕೆ ಆಗ್ತದೆ, ಬುಲೆಟ್ ಟ್ರೈನ್ ಮಾಡ್ಲಿಕ್ಕೆ ಆಗುತ್ತೆ, ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಇವತ್ತು ಇಂಥ ಒಂದು ಅಂಡರ್ ಪಾಸ್ಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಅಂದ್ಕೊಂಡು ಇವರು ಟೆಕ್ನಿಕಲ್ ನಾಟಕಗಳನ್ನು ಮಾಡ್ತಾರೆ. ಇದೆಲ್ಲ ನಾವು ಜನರನ್ನು ಮೋಸ ಮಾಡೋ ತಂತ್ರಕ್ಕೆ ನಾವು ಉತ್ತಮ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇವತ್ತು ನಾವು ಒಂದೆರಡು ಗೇಟ್ ಬಂದ್ ಮಾಡಿ ಸಂದರ್ಭದಲ್ಲಿ ನಮ್ಮ ಜನರು ಉದ್ರೇಕ ಹೇಳೋ ಪರಿಸ್ಥಿತಿ ಇದೆ. ಅದಕ್ಕೆ ಯಾರು ಕೂಡ ಒಂದು ವೇಳೆ ಕಾರಣಕರ್ತ ಇದ್ದರೆ ಅದಕ್ಕೆ ಸರ್ಕಾರಿ ಅಧಿಕಾರಿಗಳ ಕಾರಣ. ರೆಡಿಮೇಡ್ ಬಾಕ್ಸ್ ಅಂತ ಇಟ್ಟು ಕೇರಳದಲ್ಲೆಲ್ಲ 3 ತಿಂಗಳಲ್ಲಿ ಮಾಡಿಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಇಲ್ಲಿ ಜನರು ಎದ್ದೇಳುವುದಿಲ್ಲ ಅಂತ ಹೇಳಿ ನಮ್ಮನ್ನು ನೆಗೆಟ್ ಮಾಡಿದ್ದಾರೆ ಅಷ್ಟೇ, ಬೇರೇನಿಲ್ಲ. ಅವರಿಗೆ ಮನಸ್ಸು ಕೊಟ್ಟರೆ 5 ಕೋಟಿ ಅಂತ ಇದ್ರೆ ಸಾಕು. ಸ್ಮಾರ್ಟ್ ಸಿಸ್ಟಮ್ 150 ಕೋಟಿ ಬಂದಿದೆ, 200 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು 10 ಕೋಟಿ ಮಕ್ಕಳು ಜಪ್ಪು ಮಕ್ಕಳು ಇಲ್ಲಿಗೆ ಆಗುತ್ತಾ? 40 ವರ್ಷದಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಾವು 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಹೋರಾಟಗಾರರು ಹೇಳುವ ಪ್ರಕಾರ ಇದೀಗ ಇಲ್ಲಿ ಅಂಡರ್ ಪಾಸ್ ನಿರ್ಮಾಣದ ಚೆಂಡು ಮಂಗಳೂರು ಮಹಾನಗರ ಪಾಲಿಕೆಯ ಅಂಗಳದಲ್ಲಿದೆ. ಮಂಗಳೂರು ಮಹಾನಗರ ಪಾಲಿಕೆ 10 ಕೋಟಿ ರೂಪಾಯಿ ನೀಡಿದರೆ ಅಂಡರ್ ಪಾಸ್ ನಿರ್ಮಿಸುವುದಾಗಿ ರೈಲ್ವೆ ಇಲಾಖೆ ಹೇಳಿದೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯತ್ತ ನೆಟ್ಟಿದೆ. ಇನ್ನು ಈ ಭಾಗದಲ್ಲಿ ಮುಖ್ಯ ಅಂಡರ್ ಪಾಸ್ ಜೊತೆಗೆ ಇನ್ನೊಂದು ಅಂಡರ್ ಪಾಸ್ಗಳು ನಿರ್ಮಾಣವಾಗಬೇಕು ಎನ್ನುವ ಆಗ್ರಹ ಕೂಡ ಸ್ಥಳೀಯ ಜನರಿಂದ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಜಪ್ಪು ಮಹಾಕಾಳಿಪಡುವಿಗೆ ಬರುವ ನಡುವೆ ಕೊಂಕಣ ರೈಲ್ವೆ ಒಂದು ಅಂಡರ್ ಪಾಸ್ ನಿರ್ಮಿಸಿದೆ. ಅದರ ಪಕ್ಕದಲ್ಲೇ ಅಂದ್ರೆ ರೈಲ್ವೆ ಇಲಾಖೆಯ ನೇತ್ರಾವತಿ ಕ್ಯಾಬಿನ್ ಇರುವ ಪ್ರದೇಶದಲ್ಲಿ ಒಂದು ಅಂಡರ್ ಪಾಸ್ ಸುಲಭದಲ್ಲಿ ನಿರ್ಮಿಸಬಹುದು. ಇದು ಅಂಡರ್ ಪಾಸ್ ನಿರ್ಮಾಣಕ್ಕೆ ಸೂಕ್ತವಾದ ಸ್ಥಳ ಎನ್ನುವ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಇದರ ಜೊತೆಗೆ ಈಗಿರುವ ರೈಲ್ವೆ ಗೇಟ್ನ ಸ್ವಲ್ಪ ಮುಂಭಾಗದಲ್ಲಿ ಸಣ್ಣದಾದ ಚರಂಡಿಯೊಂದಿದೆ. ಇದು ಅಂಡರ್ ಗ್ರೌಂಡ್ ಮೂಲಕವೇ ಹಾದು ಹೋಗಿದೆ. ಹೀಗಾಗಿ ಇಲ್ಲೊಂದು ಅಂಡರ್ ಪಾಸ್ ನಿರ್ಮಿಸಿದ್ರೆ ದ್ವಿಚಕ್ರ ತ್ರಿಚಕ್ರ ವಾಹನಗಳಿಗೆ ಅನುಕೂಲವಾಗಲಿದೆ. ಸಣ್ಣ ವಾಹನಗಳು ಟ್ರಾಫಿಕ್ ಜಾಮ್ಗೆ ಸಿಲುಕಬೇಕಾದ ಅಗತ್ಯವಿಲ್ಲ ಎನ್ನುವುದು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಆಗ್ರಹ. ಹೌದು, ಜಪ್ಪು ಮಹಾಕಾಳಿಪಡುಪು ಪ್ರದೇಶದ ಸಮಸ್ಯೆಯನ್ನ ಗಮನಿಸಿದ್ರೆ ಇಲ್ಲಿ ಮುಖ್ಯ ಪಾತ್ರವನ್ನ ವಹಿಸುವುದು ಮಂಗಳೂರು ಮಹಾನಗರ ಪಾಲಿಕೆ. ಯಾಕೆಂದ್ರೆ ಜಪ್ಪು ಮಹಾಕಾಳಿಪಡುವಿನಲ್ಲಿ 24 ಕೋಟಿ ರೂಪಾಯಿಗಳ ಚತುಷ್ಪಥ ರಸ್ತೆ, ರೈಲ್ವೆ ಓವರ್ ಬ್ರಿಡ್ಜ್ನ ಪ್ರಸ್ತಾವನೆಯನ್ನ ಆರ್ಥಿಕ ಹೊರೆಯ ಕಾರಣದಿಂದ ಕೈಬಿಟ್ಟ ಮಂಗಳೂರು ಪಾಲಿಕೆ ಈಗ ರೈಲ್ವೆ ಅಂಡರ್ ಪಾಸ್ ಮಾಡಿ ದ್ವಿಪಥ ರಸ್ತೆ ಅಭಿವೃದ್ಧಿಯ ಗುರಿ ಇರಿಸಿ 10 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದೆ. ಪಾಲಿಕೆಯು 10 ಕೋಟಿ ರೂಪಾಯಿಗಳ ಯೋಜನೆಯ ವೆಚ್ಚವನ್ನ ಗಮನದಲ್ಲಿರಿಸಿ ಹೊಸ ಪ್ರಸ್ತಾವನೆಯನ್ನ 6 ತಿಂಗಳ ಹಿಂದೆ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕಳುಹಿಸಿತು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡರ್ ಪಾಸ್ ಹಾಗೂ ಇನ್ನುಳಿದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕ್ಕಪಕ್ಕದ ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶವಿತ್ತು. ಆದರೆ ಈ ಪ್ರಸ್ತಾವನೆಗೆ ಜೀವ ನೀಡುವ ಕೆಲಸ ಇನ್ನೂ ಆಗಿಲ್ಲ. ಇದರ ಬೆನ್ನು ಹಿಡಿದು ಯೋಜನೆ ಕಾರ್ಯಗತ ಮಾಡುವತ್ತ ಯಾರೂ ವಿಶೇಷ ಕಾಳಜಿ ವಹಿಸಿದಂತಿಲ್ಲ. ಹೀಗಾಗಿ ಪ್ರಸ್ತಾವನೆ ಕಡತದಲ್ಲಿಯೇ ಬಾಕಿಯಾಗಿದೆ. ಇದಕ್ಕೂ ಮೊದಲು ಇಲ್ಲಿ ಚತುಷ್ಪಥ ರಸ್ತೆ ಹಾಗೂ ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿತ್ತು. ಇದಕ್ಕಾಗಿ ಪಾಲಿಕೆಯಿಂದ 24 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸಿದ್ಧಪಡಿಸಿ ರೈಲ್ವೆ ಇಲಾಖೆಗೆ ಕಳುಹಿಸಲಾಗಿತ್ತು. 50% ಪಾಲಿಕೆ ಹಾಗೂ ರೈಲ್ವೆ ಇಲಾಖೆಯು ಹಣ ಜೋಡಿಸಲು ಉದ್ದೇಶಿಸಲಾಗಿತ್ತು. ಆದರೆ ಇಷ್ಟು ಮೊತ್ತ ಭರಿಸಿ ಯೋಜನೆ ಮಾಡಲು ರೈಲ್ವೆಗೆ ಅವಕಾಶವಿಲ್ಲ. ಹೀಗಾಗಿ ಪೂರ್ಣ ಹಣವನ್ನ ಪಾಲಿಕೆಯೇ ಭರಿಸಬೇಕು ಎಂದು ಪ್ರಸ್ತಾವನೆಯನ್ನ ರೈಲ್ವೆ ಇಲಾಖೆಯು ಪಾಲಿಕೆಗೆ ವಾಪಸ್ ಕಳುಹಿಸಲಾಗಿತ್ತು. ಆದರೆ 24 ಕೋಟಿ ರೂಪಾಯಿಗಳನ್ನ ಪಾಲಿಕೆಗೆ ಭರಿಸಲು ಸಾಧ್ಯವಿಲ್ಲ ಎಂಬ ಕಾರಣ ನೀಡಿ
ಪಾಲಿಕೆಯು ಪ್ರಸ್ತಾವನೆಯನ್ನ ಬದಲಿಸಲು ತೀರ್ಮಾನಿಸಿತು. ಹೀಗಾಗಿ ತೊಕ್ಕೊಟ್ಟು ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಮಹಾಕಾಳಿ ಪಡ್ಪುವಿಗೆ ಸಂಪರ್ಕಿಸುವ ರಸ್ತೆಯನ್ನ ಚತುಷ್ಪಥ ರೀತಿಯಲ್ಲಿ ವಿಸ್ತರಿಸಿ ಮಹಾಕಾಳಿ ಪಡ್ಪುವಿನಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಮಾಡುವ ಯೋಜನೆಯನ್ನ ಕೈಬಿಡಲಾಗಿದೆ. ಬದಲಾಗಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡರ್ ಪಾಸ್ ಹಾಗೂ ರಸ್ತೆ ಅಭಿವೃದ್ಧಿಗೆ ಉದ್ದೇಶಿಸಲಾಗಿದೆ. ಈ ಮಧ್ಯೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ನೇತ್ರಾವತಿ ಸೇತುವೆಯವರೆಗಿನ ರೈಲ್ವೆ ಹಳಿಯನ್ನ ದ್ವಿಪಥಗೊಳಿಸುವ ಕಾಮಗಾರಿಗೆ ಈಗಾಗಲೇ ಟೆಂಡರ್ ಕರೆದಿದ್ದು 15 ದಿನಗಳಲ್ಲಿ ಕೆಲಸ ಪ್ರಾರಂಭಗೊಳ್ಳಲಿದೆ. ಸುಮಾರು 38 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ 12 ವರ್ಷಗಳಲ್ಲಿ ಪೂರ್ತಿಯಾಗುವ ನಿರೀಕ್ಷೆ ಇದೆ. ದ್ವಿಪಥ ಪೂರ್ಣಗೊಂಡ್ರೆ ಜಪ್ಪು ಮಹಾಕಾಳಿ ಪಡ್ಪು ಭಾಗದಲ್ಲಿ ವಾಹನಗಳು ಸಾಲು ನಿಲ್ಲುವ ಪ್ರಮೇಯವೇ ಸ್ವಲ್ಪ ಕಡಿಮೆಯಾಗಬಹುದು. ಈ ನಡುವೆ ಸಚಿವ ಯುಟಿ ಖಾದರ್ ಅವರು ರೈಲ್ವೆ ಅಂಡರ್ ಬ್ರಿಡ್ಜ್ಗೆ ಸರ್ಕಾರದಿಂದ 30 ಕೋಟಿ ರೂಪಾಯಿ ಅನುದಾನ ಒದಗಿಸುವ ಭರವಸೆಯನ್ನ ನೀಡಿರುವುದು ಹೋರಾಟಗಾರರ ಆಕ್ರೋಶವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. Mahakali Padpu, that railway track also we have about 30 crores, 10 crores for the railway department for the underpass and for the concrete road from one end to another end, so that connectivity will be direct. I have got my special thinking on that because the people suffering there, in that when I see, when I go sometimes comes and I see on the both the side, the people who are suffering are the people for my conscience, because they have to come by that road only, they have to go by that road, they are the problem. So that is a solution given for my conscience people also by giving this underpass our Mahakali Padpu. ಕೊನೆಗೂ ಜನರ ಹೋರಾಟಕ್ಕೆ ಒಂದು ಹಂತದ ವಿಜಯ ಲಭಿಸುವ ಲಕ್ಷಣಗಳು ಗೋಚರಿಸುತ್ತಿವೆ ಎನ್ನುವ ಆಶಾಭಾವನೆಯನ್ನು ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಬಾರಿ ಕೂಡ ಮತ್ತೆ ಮುಂಗೈಗೆ ಬೆಲ್ಲ ಮುಟ್ಟಿಸಿದಂತಾದರೆ ಮತ್ತೆ ಉಗ್ರ ಹೋರಾಟವನ್ನು ಎದುರಿಸಬೇಕಾದೀತು ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ಹಾಗಾಗದಿರಲಿ, ಸಮಸ್ಯೆಗೆ ಶೀಘ್ರ ಮುಕ್ತಿ ಲಭಿಸಲಿ ಎನ್ನುವ ಆಶಯದೊಂದಿಗೆ ಇವತ್ತಿನ ಫೋಕಸ್ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.